ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಂಚೋಲರ್ ಮಾತಲ್ಲಿ ನಾನು ಹುಷಾರುಲ್ಲೆ ಇನ್ನಿಂತ ವ್ಲಾಗ್ಡ್ ಈಗ ಒಂದು ಡಾಕ್ಟರ್ ಚೀಟ್ ಬರೆದು ಕೊಡ್ತೀರಿ. ದಾಯ್ತ ಚೀಟ್ ದಾಯ್ತ ಮಾತಾ ನಿಕ್ಲೊಟ್ಟಿಗೆ ಶೇರ್ ಮಾಡ್ತಾ ವಿಷಯ ಮಾತಾ ಆಯ್ಕೆ ತುಂಬು ಒಂದು ಪಂತ ಕೆಲಸ ಕಂಪ್ಲೀಟ್ ಆಗ್ತಿದ್ವಿ ಗೈಸ್. ಕೋಡೆ ಚೂರು ಕೆಲಸ ಇತ್ತು, ನೀನು ಶನಿವಾರ ಚೂರು ಬಿಸಿ ಆ್ಯಂಡ್ ಎಲ್ಲೇ ಸಂಡೇ ಎಲ್ಲೇ ಫುಲ್ ಫ್ರೀ ಎಲ್ಲೇ ಕಂಪ್ಲೀಟ್ ಮಾಡ್ತೀವಿ ಪಂತ ಕೆಲಸನೇ. ಆ್ಯಂಡ್ ಅಮ್ಮ ಹಾಯ್ ಮಮ್ಮಿ ದಾಲಿಜ್ಜಿ ಇದು ಅವೇ ಡಾಕ್ಟರ್ ಚೀಟ್ ಬರೆದು ಕೊಡ್ತೀರಿ. ದಾಯ್ತ ಡಾಕ್ಟರ್ ಅತ್ತ ಆ್ಯಕ್ಚುಲಿ ನಾನು ಇಂಚನೆ ಕುಸಾಲ್ಗೆ ಬನ್ನೆ ಅವೇ ನಾನು ಹೆಂಗೆ 22 ವರ್ಷ ಆಡಿತ್ತೆ. ಬಟ್ ಹೆಂಗೆ ಒಂಥರ ಫೀಲ್ ಆಗ್ಬಿಟ್ಟು ಎನ್ನ ಪ್ರಾಯದಾಗ್ಲು ಪೂರ ಚೂರು ಫಿಟ್ ಅದು ದಪ್ಪ ಅದುಲ್ಲೇರಿ ಯಾನು 2-3 ವರ್ಷ ಅಂಡು 54, 55, 56 ಅವೇ ರೇಂಜ್ಡುಲ್ಲೆ 56 ಏತ್ ಟ್ರೈ ಮಂತ್ಲಣ ದಪ್ಪ ಆಪುಜಿ ಜಿಂಜ ಸಲ ಅಟೆಂಪ್ಟ್ ಮಂತದೆ ದಪ್ಪ ಹೊಡೊಂದು ಜಿಂಜ ತಿಂತೆ ಕೆತ್ತಿ ಬೈಪದು ಬುಕ್ಕ ಆಮ್ಲೆಟ್ ಬುಕ್ ತಾಯ್ತ ಪುರ ತಿಂತೆ ಮಾತ ಟ್ರೈ ಮಾಡ್ತದೆ ಚೂರು ದಿನ ಅಟೆಂಪ್ಟ್ ಮಾಡ್ಪೆ ಟ್ರೈ ಮಾಡ್ಪೆ ಬುಕ್ಕ ಅದೆಲ್ಲ ರಿಸಲ್ಟ್ ಬರ್ತದೆ ಜಿಂದು ಬಿಡ್ಪೆ. ಬಟ್ ಈ ಸಲ ಕರೆಕ್ಟ್ ಅದು ಸ್ಟ್ರಿಕ್ಟ್ ಅದು ದಾಯ್ತ ಪುರ ತಿನ್ನೋಡೊಂದು ಪೂರ ಲಿಸ್ಟ್ ಉಂಡು, ಕರೆಕ್ಟ್ ಅದು ಫಾಲೋ ಮಾಡ್ಪೆ ಒಂದು ಪೊಕ್ಕಡೆ ಲಿಸ್ಟ್ ಹತ್ತು. ಈ ಲಿಸ್ಟಿನ ಇಂಚನೆ ಒಂಜಿ ಲಿಸ್ಟ್ ಮಂತದ್ದು ಕರೆಕ್ಟ್ ಅದು ಫಾಲೋ ಮಂತದ್ದು ದಪ್ಪ ಆತೀರಿ ಅವೇ ಪರ್ಸನ್ ಚೀಟ್ ಬರೆದು ಕೊರಿನ ಪರ್ಸನ್ ರಿಸಲ್ಟ್ ಎಂಕ್ಲ ಎದುರೇ ಉಂಡು. ಬಟ್ ಕ್ಯಾಮರದ ಎದುರು ಬರೆಯೋರು ಇಷ್ಟೇ ಇದ್ದಿ. ಸೊ ಅಂಚ ಫೋಟೋ ಪಾಡುಜಿ ಅಂಚ ಈ ಸಲ ಎಂಕ್ಲ ಚೀಟ್ ಬರೆದು ಕೊಡ್ತೇರಿ ಕರೆಕ್ಟ್ ಅದು ಫಾಲೋ ಮಂತಂಡ ದೆನ್ ಕರೆಕ್ಟ್ ಅದು ಫಾಲೋ ಮಂತನ್ನ ಬರಿತೇರಿ ಮೂಲು ಫಾಲೋ ದಿಸ್ ಸ್ಟ್ರಿಕ್ಟ್ಲಿ ಯು ವಿಲ್ ಗೈನ್ 3 kg ಪರ್ ಮಂತ್. ಈ ಲಿಸ್ಟನ್ನು ಕರೆಕ್ಟ್ ಅದು ಫಾಲೋ ಮಂತನಿ ಅನ್ನ ತಿಂಗಳು 3 ಕಿಲೋ ದಪ್ಪ ಆಪೇನಿ. ಸೊ ಇತ್ತೆ ಅನ್ನ 7 ಕಿಲೋ ಒಳ್ಳೆ ಪಂಡ 56 ಕಿಲೋ ಒಳ್ಳೆ ನಿಕ್ಲೆ ತೋಜವೆ ನೀತ್ ಲೈವ್ ಮಂತದು ವಿತ್ ಪ್ರೂಫ್ ಎಂಟದಕ್ಕಂದು ಕಲ್ಲು ತೋಜಲ್ಲ ಏರಿಂది ಮೆಲ್ಲ ಮೆಲ್ಲ ಕಾರ್ಗೆ ಬರೋಳು ಜನ ಡ್ರೆಸ್ ಬರೆಯಲ್ಲಿ ಕೈ ಬರಲಿಯಾ ಕೈ ಬರ್ಪುಂಡ ನೇತ್ ತೂಲ ಫೋಕಸ್ ಇರುವಕಿಲ್ಲ ಇರುವ ಇರುವ 10 ಐವಕಿಲ್ಲ ಅಂಡಿ ತೂಲ ದಾಡಿನ ಬಲ್ಲಿ ಅಲ್ಲಿಗೆ ಚೂರು ಡಿಮಾಂಡ್ ಜಾಸ್ತಿ ಗೈಸ್. ಶಿ ಇಸ್ ನಾಟ್ ಕಮಿಂಗ್ ಟು ಕ್ಯಾಮರಾ. ಓಕೆ 7 ಕಿಲೋ ಅಲ್ಲೇ ಈ ಕಡೆ ಆಲ್ರೆಡಿ ತೂತು ಸೆಕೆಂಡ್ ಟೈಮ್ ತೂಪುಣೆ ಯಾಕಂದ್ರೆ ಶಾರ್ಟ್ ಕರೆಕ್ಟ್ ಬರ್ತದೆ ಚಂಚ ಏತು ಲೆಕ್ಕ ತುಲ 56 ಬಂಡ ಮೊಬೈಲ್ ಉಂಟು ಅದೊಟ್ಟಿಗೆ. ಸೊ 55 ಚಿಲ್ಲರ್ ಉಳ್ಳೆ ನೆಕ್ಸ್ಟ್ ತಿಂಗಳು 1 ತಾರೀಕಿಗೆ నేను ಕರೆಕ್ಟ್ ಅದು ಫಾಲೋ ಮಾಡ್ಪೆ 56 ಪಂಡ 57, 55, 59 ಕಿಲೋ ಆದಿಪ್ಪೆ ತೂಕ ದಾಯ್ತಂದು. ಆ್ಯಂಡ್ ಲಿಸ್ಟ್ ದಾಯ್ತಪ್ಪ ಉಂಡು ನಿಕ್ಲೊಟ್ಟಿಗೆ ಶೇರ್ ಮಾಡ್ಪೆ. ದೇನು ನಿಕ್ಲಿ ಕರೆಕ್ಟ್ ಅದು ಫಾಲೋ ಮಾಡ್ತಂಡ ನಿಕ್ಲಿ ದಪ್ಪ ಆಪ್ಜರ್ ದಯಪಂಡ ದೇನ ವೆಯ್ಟ್ ಮುಖ ಹೈಟ್ ಮುಖ ಯಾನಿಕೆ ಏತಿ ಕೆಲಸ ಮಾಡ್ಪೆ ಪೂರ ಇನ್ಫಾರ್ಮೇಶನ್ ದೆತ್ತೊಂದು ಓ ಮುರಾಯಣ ದೊಕ್ಕ ಜಾಸ್ತಿ ಯಾರು ಮಂತದಿಜ್ಜಿ ಸುರು ಮಾಡ್ಬಿಡಿ ಇನ್ನಿರ್ದೊಕ್ಕ ಸುರು ಮಾಡ್ಪುಣ ಹೆಂಚ ಹಾಂ ಇಶಲಕ್ಕ ದೂರ ಬಿದಾಡ್ ನೀರು ಹಾಂ ಉಪ್ಪದ್ರ ಅನ್ಪುಣೆ ಒಂದು ಅವೇ ನಿಕ್ಲನೇನು ಕರೆಕ್ಟ್ ಅದು ಫಾಲೋ ಮಾಡ್ಕೊಡ್ಸಿ ನಾನು ಫಾಲೋ ಮಾಡ್ತಂದಿಲ್ಲ ಅಂತ ನಿಕ್ಲ ವೆಯ್ಟ್ ನಿಕ್ಲ ಬುಕ್ ಹೈಟ್ ಪೂರ ಚೆಕ್ ಮಾಡ್ತದೆ ನಿಕ್ಲಿ ಏತಿ ಕೆಲಸ ಮಾಡ್ಪುರ ನಿಕ್ಲಿಗೆ ದಿನಟ್ಟು ಏತಿ ಕ್ಯಾಲ್ರೀಸ್ ಬೋರ್ಡ್ ಹಾಕೊಂಡು ಐನ ಡಬ್ಬಲ್ ಕ್ಯಾಲ್ರೀಸ್ ದೆತ್ತ ನೋಡಿಗೆ ಕರೆಕ್ಟ್ ಹೆಂಗೆ ಇನ್ಫಾರ್ಮೇಷನ್ ಗೊತ್ತಿಜ್ಜಿ ತೂಕ ಯಾಣ ದಿನ ಕರೆಕ್ಟ್ ಅದು ಫಾಲೋ ಮಾಡ್ಪೆ ರಿಸಲ್ಟ್ ಬರ್ಪುಂಡು ಇಜ್ಜ ಅಂದು ಟೆಸ್ಟ್ ಮಾಡ್ಪುಗ ಗಾಯ್ಸ್. ಈ ಸಲ ಯಾನು ಎಂಚಿನ ಕರೆಕ್ಟ್ ಅದು ಫಾಲೋ ಮಾಡ್ಪುಡೆ ಪಂಡದು ಮರತ್ತು ಪೈರ ಬಲ್ಲಿ ಪಂಡದು ಬೋರ್ಡ್ ಫಿಕ್ಸ್ ಮಾಡ್ತದೆ ಜಪ್ಪುನ ಪ್ಲೇಸ್ ಇದೆ. ಸೊ ಇಂಕ್ ಮರತ್ತು ಪೋಪುಜಿ ಹೆಂಚಿನ ಕರೆಕ್ಟ್ ಅದು ಫಾಲೋ ಮಾಡ್ಪೇನಿ. ಒಂದು ಮಾರ್ನಿಂಗ್ 10 ಗಂಟೆ ಬೋಲ್ಪದ ಚಾ 10 ಗಂಟೆ ಬೈಯಾಡು ಆ್ಯಂಡ್ ಕತ್ತಲೆಗ್ 4 ಟೈಮ್ ತಿನ್ನೋಡು ಹಾಕೊಂಡು ಇಂಕ ದಿನಟ್ಟು ಟೋಟಲ್ 8 ಬೋರ್ಡ್ ಪಂಡ ಬರೀತೀರಿ ಮಾತ ಇನ್ಫಾರ್ಮೇಶನ್ ಇಟ್ಟು 3111 ಕ್ಯಾಲರಿ ಅಂದಿನಟ್ಟು ಪಂಜಿನಂಟೆಂಡ ತಿಂಗೊಳ್ದು 3 ಕಿಲೋ ಗೈನ್ ಆಪೆ. ಸೊ ಯಾನ್ ಬರೆಪ್ಪೆ ಗೈಸ್ ಬರೆದಾಂಡು ನಾನು ನಿಖಿಲ್ ತಗೊಳ್ಳಿ ಮಾರ್ನಿಂಗ್ ಆಫ್ಟರ್ನೂನ್ ಈವ್ನಿಂಗ್ ಡಿನ್ನರ್ ಟೋಟಲ್ 3111 ಕ್ಯಾಲರಿ ದಿನಟ್ಟು ಯಾನು ಕನ್ಸ್ಯೂಮ್ ಮಾಡ್ಕೊಡಾಪುಂಡು. ಸೊ ನೀನು ಯಾನು ಸ್ಟ್ರಿಕ್ಟ್ ಅದು ಫಾಲೋ ಮಾಡ್ಪೆ ಬೇಲೆ ಮಂತದ್ ನಾನು ಎಲ್ಲರದಕ್ಕೆ ಸ್ಟಾರ್ಟ್ ಮಾಡ್ಪೆ ಅಂದ ಪಂಡ ಐಕ್ ಅರ್ಥ ಇಜ್ಜಿ ಎಲ್ಲ ಪಂಡ ಬರ್ಪುಣೆ ಇಜ್ಜಿ. ಸೊ ಯಾನು ಇನಿ ಕತ್ತಲರದಕ್ಕನೆ ಸ್ಟಾರ್ಟ್ ಮಾಡ್ಪೆ ಇನಿ ಕತ್ತಲಿಗೆ ಬಾಯ್ಲ್ಡ್ ರೈಸ್ ಸಾಂಬಾರು ಮಿಲ್ಕ್ ಐಡ್ ಕರೆಕ್ಟ್ ಅದೇ ತೊಂದೆ ಆ್ಯಂಡ್ ಎಲ್ಲ ಬಲ್ಪುರದಕ್ಕ ಮಾರ್ನಿಂಗ್ ದೊಕ್ಕನೆ ಸ್ಟಾರ್ಟ್ ಮಾಡ್ಪೆ ಇನ್ನ ಒಂಜಿ ಕಂಪ್ಲೀಟ್ ಆಯ್ಕ ಐಕ ರೈಟ್ ಮಾರ್ಕ್ ಪಡೋದು ಪೋಪೆ ಕತ್ತಲಿಗೆ ಬತ್ತದು ಹೂವಲ್ಲ ಬಾಕಿ ಅದಕ್ಕೆ ಇಲ್ಲ ತಿಂದದು ರೈಟ್ ಮಾರ್ಕ್ ಮಂತದ್ದು ಮಾತ ರೈಟ್ ಮಾರ್ಕ್ ಆಯಕ ಉಜ್ಜಿದ್ ಜಪ್ಪೆ ಮಾರ್ನಿಂಗ್ ನೆಕ್ಸ್ಟ್ ಡೇ ವಾಪಸ್ ಸ್ಟಾರ್ಟ್ ಮಾಡ್ಪೆ. ಆ್ಯಂಡ್
ಅಂದ್ರೆ ಈತ್ ಸ್ಟ್ರಿಕ್ಟ್ ಆದ್ ವೇಟ್ ಗೇನ್ ಮಂತದ ದಾಯ್ತನ ಸ್ಪೆಷಲ್ ರೀಸನ್ ಉಂಟು ಅಂದ್ಲಿಕ್ಕೆ ಕ್ಯೂರಿಯಸ್ ಆದಿಪ್ಪು. ಎಸ್ ಸ್ಪೆಷಲ್ ರೀಸನ್ ಉಂಟು ಒಂಜಿ ವೆರಿ ವೆರಿ ಸ್ಪೆಷಲ್ ದಾಯ್ತ ರೀಸನ್ ನಾನು ಇತ್ತೇನೆ ಪನ್ಪುಜಿ ಟೈಮ್ ಬಂದಾಗ 100% ನಿಕ್ಲೊಟ್ಟಿಗೆ ಶೇರ್ ಮನ್ಪು. ಅಂಡ್ ಈ ವ್ಲಾಗ್ ಇತ್ತೆ ನಾ ನೆಕ್ಸ್ಟ್ ವ್ಲಾಗ್ ತಿಕ್ಕುವೆ ವಿಡಿಯೋ ತಗೊಂತಿನ 81% ಜನ ಕುಲ್ ನನ್ನ ಸಬ್ಸ್ಕ್ರೈಬ್ ಮಂತದಿದ್ದಾರೆ. ಐ ಡೋಂಟ್ ನೋ ವೈ ಸಬ್ಸ್ಕ್ರೈಬ್ ಮಂತದೆ ಸಪೋರ್ಟ್ ಮನ್ಪುಲೆ. ಅಂಡ್ ಬಾಯ್.